ಇದೀಗ ಕಚೇರಿಯ ಒಳಭಾಗದಲ್ಲಿ ಕಾರ್ಯಕ್ರಮಗಳಿಗೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ದೀಪ ಬೆಳಗಿಸಿ ಪ್ರಾರಂಭ ಮಾಡಿದ್ದಾರೆ. ಇದೀಗ ಗಣಕೀಕರಣದ ಉದ್ಘಾಟನೆ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಶಾಖೆಯನ್ನು ನಾವು ಶಂಕರನಾರಾಯಣದಲ್ಲಿ ಯಾಕೆ ಸ್ಥಾಪಿಸಿದ್ದೇವೆ ಅಂತ ನಾನು ಅಧ್ಯಕ್ಷರು ಒಂದು ದಿವಸ ಹೇಳಿದರು, ಮಹೇಶ್ ಹೆಗಡೆಯವರೇ, ಶಂಕರನಾರಾಯಣ ಅಥವಾ ಹಾಲಾಡಿ ನೀವು ಯಾವುದಂತೇಳಿ ಚಾಯ್ಸ್ ಮಾಡಿ ಅಲ್ಲಿ ಶಾಖೆಯನ್ನು ತೆರೆಯುವ ಎಂದು ನನ್ನೊಂದಿಗೆ ಕೇಳಿದರು. ಆವಾಗ ನಾನು ಹೇಳಿದೆ, ಹಾಲಾಡಿಗಿಂತ ಶಂಕರನಾರಾಯಣವೇ ಉತ್ತಮ. ಯಾಕಂದರೆ ಒಂದನೇದಾಗಿ GS ಆಚಾರ್ಯರ ಹುಟ್ಟೂರು, ಅವರು ನಮ್ಮ ಬ್ಯಾಂಕಿನ ಹಿಂದಿನ ಅಧ್ಯಕ್ಷರಾಗಿದ್ದವರು. ಅವರ ಹುಟ್ಟೂರಲ್ಲಿ ನಾವೊಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದರೆ ಅವರ ಮನಸ್ಸಿಗೆ ತೃಪ್ತಿ ಆಗ್ತದೆ ಅಂತ. ಅದರ ಜೊತೆಗೆ ಈ ಒಂದು ಪರಿಸರದಲ್ಲಿ ಅನೇಕ ಸಹಕಾರಿ ಕಚೇರಿಗಳು, ಅದಲ್ಲದೆ ಬಹಳ ಕೇವಲ 1-2 ಬ್ಯಾಂಕಿನ ವ್ಯವಹಾರ ಇರ್ತದೆ. ಅದಕ್ಕೆ ನಮ್ಮ ಬ್ಯಾಂಕಿಗೆ ಉತ್ತಮವಾದ ಪ್ರತಿಕ್ರಿಯೆ ಸಿಗಬಹುದು ಎನ್ನುವ ಒಂದು ಉದ್ದೇಶದಿಂದ ಇಲ್ಲಿ ಶಂಕರನಾರಾಯಣ ಶಾಖೆಯನ್ನು ನಾವು ಶಂಕರನಾರಾಯಣದಲ್ಲಿ ಸ್ಥಾಪಿಸಲಿಕ್ಕೆ ನಿರ್ಣಯಿಸಿದೆವು. ಬಾಬಿ ಕುಲಾಲ್ತಿ ಉಳ್ಳೂರು 74 ಉಳಿದ ಸಾಥ್ ನೀಡಲಾಗ್ತಿದೆ. ಹಾಗೆ ಅತ್ಯಂತ ಉಮೇಶ್ ಶೆಟ್ಟಿ ಸಾಧಾರಣ 27 ವರ್ಷಗಳ ಕಾಲ ಬ್ಯಾಂಕಿನ ಅಧ್ಯಕ್ಷರಾಗಿದ್ದುಕೊಂಡು ಬ್ಯಾಂಕಿನ ಸರ್ವತೋಮುಖ ಏಳಿಗೆಯೊಂದಿಗೆ ಅದಕ್ಕಿಂತ ಹೆಚ್ಚಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಡವರಿಗೆ, ಕೃಷಿಕರಿಗೆ ಮತ್ತು ಸ್ವಂತ ಉದ್ಯೋಗ ಮಾಡುವವರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ, ಎಲ್ಲ ರೀತಿ ಸಹಾಯವನ್ನು ಮಾಡ್ತಾ, ಎಲ್ಲರ ಏಳಿಗೆಯೇ ತನ್ನ ಏಳಿಗೆ ಅಂತ ಕಂಡುಕೊಳ್ತಾ ಒಂದಿಷ್ಟು ಸೇವೆಯನ್ನು ಮಾಡ್ತಾಯಿದ್ದರು. ಅವ್ರು ನೋಡಿದಾಗ ಸನಾತನ ಧರ್ಮದಲ್ಲಿ ಒಂದು ಮಾತು ಹೇಳಿದ ನೆನಪಾಗುತ್ತೆ, ವಸುದೈವ ಕುಟುಂಬಂ ಅಂತ. ಈ ಭೂಮಿ ಮೇಲಿರೋ ಎಲ್ಲರೂ ಕೂಡ ನಮ್ಮವರು, ನಮ್ಮ ಜನರು, ಅವರು ಏಳಿಗೆ ನಮ್ಮ ಏಳಿಗೆ ಅಂತ ತಿಳ್ಕೊಂಡು ತಾನು ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನೋದಕ್ಕೆ ಹೆಮ್ಮೆ ಆಗ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಪಾಗ್ಭವೇತ್ ಅಂತ. ಎಲ್ಲರೂ ಎಲ್ಲ ರೀತಿಯಿಂದ ನೋವಿನಿಂದ, ಸಮಸ್ಯೆಯಿಂದ, ತೊಂದರೆಯಿಂದ ಮುಕ್ತರಾಗಿರಬೇಕು. ಎಲ್ಲರೂ ಕಷ್ಟಗಳಿಂದ ವಿಮುಖರಾಗಿ ಜೀವನದಲ್ಲಿ ಭದ್ರತೆಯನ್ನು ಕಾಣಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಆ ಸನಾತನ ಧರ್ಮ ಪರಂಪರೆಯಲ್ಲಿ ಕೆಲಸ ಮಾಡ್ತಾ, ಎಲ್ಲರ ಏಳಿಗೆಯಲ್ಲಿ ಖುಷಿ ಮಾಡ್ತಾ, ಖುಷಿಯನ್ನು ಕಾಣ್ತಾ ಕಾರ್ಯನಿರ್ವಹಿಸ್ತಾಯಿದ್ರು. ಹಾಗಾಗಿ ಇವತ್ತು ಒಂದು ಈ ಸಣ್ಣ ಇದರಲ್ಲಿ ಸಾಧಾರಣ 106 ಶಾಖೆಗಳ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗ ನೀಡೋದ್ರ ಮೂಲಕ, ಅವರಿಗೆ ಅನ್ನ ಆಶ್ರಯಗಳನ್ನು ನೀಡೋದ್ರ ಮೂಲಕ
ನವೋದಯ ಸಂಘದ ಎಷ್ಟೋ ಜನ ಮಾತೆಯರಿಗೆ ಜೀವನದಲ್ಲಿ ಭದ್ರತೆಯನ್ನು ಕಾಣೋ ರೀತಿಯಲ್ಲಿ ಸಹಾಯ ಮಾಡ್ತಾ ಒಂದು ರೀತಿ ಜನಾರ್ದರಿಗಾಗಿದ್ದಾರೆ. ಅಂಥವರು ಈ ನಮ್ಮ ಊರಿನಲ್ಲಿ ಒಂದು ಶಾಖೆಯನ್ನು ಮಾಡಿದ್ರ ಮೂಲಕ ಇಲ್ಲಿನ ಜನರ ಏಳಿಗೆಗೆ ತನ್ನ ಒಂದು ಕಾರ್ಯಕ್ರಮ ಹಾಕ್ಕೊಂಡೋದ್ರಿಂದ ಹೇಳಿದಾಗ ತುಂಬ ಖುಷಿ ಆಗ್ತದೆ. ಒಂದು 10-20 ವರ್ಷದಿಂದ ಸಾಧಾರಣ ಈ ನ್ಯಾಷನಲೈಸ್ ಬ್ಯಾಂಕ್ಗಳೆಲ್ಲ ಇರುತ್ತೆ ಎಲ್ಲ ಕಡೆಯಲ್ಲಿ. ಭಾಷೆ ಬರೆದಿದ್ದವ್ರು ಇರ್ತಾರೆ, ಯಾವುದೋ ಊರಿನವ್ರು ಇರ್ತಾರೆ. ಜನರು ಅಲ್ಲಿ ಹೋದಾಗ ಸಹಕಾರ ಹೆಚ್ಚಾಗಿ ಸಿಗಲಿಕ್ಕಿಲ್ಲ, ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಆದರೆ ಈ ಬ್ಯಾಂಕ್ನಲ್ಲಿ ಎಲ್ಲ ಊರಿನವರೇ ಇರ್ತಾರೆ, ಮುಖದ ಪರಿಚಯ ಇರೋರು ಇರ್ತಾರೆ, ಯಾರು ಏನು ಎಲ್ಲ ಗೊತ್ತಿರುತ್ತೆ. ಅವರಿಗೆ ಸಾಲ ಸವಲತ್ತುಗಳನ್ನು ಪಡೀಲಿಕ್ಕೆ, ಅದು ತಮ್ಮ ಠೇವಣಿನ ಭದ್ರತೆ ಇಡಲಿಕ್ಕೆ ದೃಷ್ಟಿಯಿಂದ ಅಥವಾ ತಮ್ಮ ದುಡಿಮೆ ಭಾಗವನ್ನು ಇನ್ವೆಸ್ಟ್ ಮಾಡೋ ದೃಷ್ಟಿಯಿಂದ ಸಹಾಯ ಆಗ್ತದೆ. ನಮ್ಮ ತಂದೆ GS ಆಚಾರ್ ಅವರು ಈ ಬ್ಯಾಂಕಿಗೆ ಸಲ್ಲಿಸಿದಂತಹ ಸೇವೆಯನ್ನು ಗುರುತಿಸಿ ಶಂಕರಣ್ಣಕ್ಕೆ ಶಾಖೆಯನ್ನು ಮಂಜೂರು ಮಾಡಿಸ್ಕೊಂಡು ಬಂದಿದ್ದೇನೆ ಅಂತ ಹೇಳಿದರು. ನಾನು ನಿರ್ದೇಶಕನಾಗಿದ್ದಾಗ ಕಮರ್ಷಿಯಲ್ ಬ್ರಾಂಚನ್ನು ಸಿದ್ದಾಪುರಕ್ಕೆ ಸ್ಥಳಾಂತರಗೊಳಿಸುವ ಸಂದರ್ಭದಲ್ಲಿ ಅಧ್ಯಕ್ಷರ ಹತ್ರ ಬೇಡಿಕೆ ಇಟ್ಟಿದ್ದೆ, ಇದನ್ನು ಶಂಕರಣ್ಣಕ್ಕೆ ಮಂಜೂರು ಮಾಡಿ ಅಂತ, ವರ್ಗಾವಣೆ ಮಾಡಿ ಅಂತ. ಅದರ ಕೆಲವು ಕಾನೂನು ತೊಡಕುಗಳು ಬಂದ ಕಾರಣ ಅದು ಸಿದ್ದಾಪುರಕ್ಕೆ ಬಂತು, ಕಮಲಶಿಲೆಯಿಂದ ಸಿದ್ದಾಪುರಕ್ಕೆ ಬಂತು, ಶಂಕರಣ್ಣಕ್ಕೆ ತರಲಿಕ್ಕೆ ಆಗಲಿಲ್ಲ. ಆ ಕೆಲಸವನ್ನು ಈಗ ಮಹೇಶ್ ಹೆಗ್ಡೆ ಅವರು, ರಾಜು ಪೂಜಾರಿಯವರು, ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಶಾಖೆಯನ್ನು ಶಂಕರಣ್ಣಕ್ಕೆ ತಂದಿದ್ದಾರೆ. ಭಾಳ ಸಂತೋಷ ಹಾಗೂ ಅವರಿಗೆ ಧನ್ಯವಾದಗಳು. ಈ ಪರಿಸರದ ಜನತೆಗೆ ಈ ಬ್ಯಾಂಕಿನಿಂದ ಒಳ್ಳೊಳ್ಳೆ ಸೇವೆಗಳು ಸಿಗಲಿ, ಅದೇ ರೀತಿ ಜನರು ಆ ಬ್ಯಾಂಕಿಗೆ ಅದೇ ರೀತಿ ಉತ್ತಮ ಸ್ಪಂದನೆಯನ್ನು ನೀಡಲಿ ಅಂತ ಹೇಳ್ತಾ, 6 ವರ್ಷಗಳ ಹಿಂದೆ ಮೊಳಹಳ್ಳಿ ಶಿವರಾಯರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಇವತ್ತು 106ನೇ ಶಾಖೆ ಈ ಪ್ರದೇಶದಲ್ಲಿ ದಿವಂಗತ GS ಆಚಾರ್ಯರನ್ನು ಎಲ್ಲರೂ ನೆನೆಸಿದರು. ಅವರು ಮಾಜಿ ಅಧ್ಯಕ್ಷನ ನೆಲೆಯಲ್ಲಿ ಅವರ ಈ ಪ್ರದೇಶದಲ್ಲಿ ಶಂಕರನಾರಾಯಣದಲ್ಲಿ ಸ್ಥಾಪನೆಗೊಂಡದ್ದು ಎಲ್ಲ ಸಹಕಾರಿಗಳಿಗೆ ತುಂಬ ಸಂತೋಷ ಬರುವಂಥ ವಿಚಾರ. ಅದಕ್ಕಾಗಿ ನಾನು ವಿಶೇಷವಾಗಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ರಾಜೇಂದ್ರ ಕುಮಾರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕೇಂದ್ರ ಸಹಕಾರಿ ಬ್ಯಾಂಕಿನ ವಿಚಾರ ತಮಗೆ ಹೇಳಬೇಕಾಗಿಲ್ಲ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 750ಕ್ಕೂ ಮೇಲ್ಪಟ್ಟು ಸಹಕಾರಿ ಸಂಘ ಸಂಸ್ಥೆಗಳಿವೆ. ಇದೆಲ್ಲ ಸಂಸ್ಥೆಯ ಮಾತ್ರ ಸಂಸ್ಥೆ ಯಾವುದು ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಇವತ್ತು ಕೇಂದ್ರ ಸಹಕಾರಿ ಬ್ಯಾಂಕ್ ಇತ್ತೀಚಿನ ದಿನಗಳಲ್ಲಿ ಒಂದು ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದೆ. ಈಗಾಗಲೇ ಅವರು ಮಹೇಶ್ ಹೆಗ್ಡೆ ಅವರು ಸಂಕ್ಷಿಪ್ತವಾಗಿ ವರದಿ ಮಂಡನೆ ಮಾಡುವಾಗ ಹೇಳಿದರು, ಇವತ್ತು 4,000 ಕೋಟಿಗೂ ಮೇಲ್ಪಟ್ಟು ಠೇವಣಿ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇದೆ ಅಂತಾದರೆ ಇವತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ ಅಥವಾ ಖಾಸಗಿ ಬ್ಯಾಂಕ್ಗಳಿಗೆ ಮಿಗಿಲಾಗಿ ಒಂದು ಉತ್ತಮ ರೀತಿಯಲ್ಲಿ ಪೈಪೋಟಿ ಕೊಡುವ ಕ್ಷೇತ್ರ ಇದ್ದರೆ ಅದು ಸಹಕಾರಿ ಕ್ಷೇತ್ರ. ಇವತ್ತು ಈ ಭಾಗದ ಜನರು ಅನೇಕ ವಾಣಿಜ್ಯ ಬ್ಯಾಂಕ್ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ವ್ಯವಹಾರಕ್ಕೆ ಗ್ರಾಹಕರಾಗಿ ಹೋಗಿರ್ಬೋದು. ಅಲ್ಲಿ ಪರಿಸ್ಥಿತಿ ತಮ್ಗೆ ಗೊತ್ತಿದೆ. ಅಧ್ಯಕ್ಷರು ಹೇಳ್ತಾರೆ, ನಮಗೆ ಯಾವ ರೀತಿಯ ಸೇವೆ ಸಿಗ್ತದೆ. ಇವತ್ತು ಇಲ್ಲಿಯ ಭಾಷೆ ಬಾರದ ವ್ಯಕ್ತಿಗಳು ಇವತ್ತು ಮುಖ್ಯಸ್ಥರಾಗಿದ್ದುಕೊಂಡು ಯಾವ ರೀತಿಯ ಸೇವೆಯನ್ನು ನಾವು ಅವರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇವತ್ತು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ ಕನಸು ನಮ್ಮ ಬ್ಯಾಂಕ್ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯಲ್ಲಿ ಸ್ಥಾಪನೆ ಆಗಬೇಕು. ಹಳ್ಳಿಯ ಜನರಿಗೆ ಇದರ ಮುಖಾಂತರ ಅವರ ಆರ್ಥಿಕ ಅಭಿವೃದ್ಧಿ, ಅವರ ಸ್ವಾವಲಂಬಿಗಳಾಗಿ ಬದುಕುವಂತೆ ಎಲ್ಲ ರೀತಿಯ ಸಹಕಾರ ನೀಡಬೇಕನ್ನೋ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಲ್ಲಿ ಶಾಖೆಗಳನ್ನು ಮಾಡುತ್ತಾ ಇವತ್ತು ಸಾಕಷ್ಟು ಸಂಸ್ಥೆಯು ಪ್ರಗತಿ ಹೊಂದಿದೆ. ಸಾಕಷ್ಟು ಜನ ಈ ಸಂಸ್ಥೆಯ ಮುಖಾಂತರ ಇವತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಹೇಳಿದರು ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಈ ಬ್ಯಾಂಕಿಗೆ, ಅದರಲ್ಲೂ ನಮ್ಮ ಅಧ್ಯಕ್ಷರು ಈಗಾಗಲೇ ಗಳಿಸಿದ್ದಾರೆ. ಪ್ರಶಸ್ತಿ ಪುರಸ್ಕಾರಕ್ಕಾಗಿ ಸೇವೆ ಮಾಡ್ತಾ ಇಲ್ಲ, ಆದರೆ ಅದನ್ನು ಇವತ್ತು ಸರ್ಕಾರ ಗುರುತಿಸಿದೆ, ಜನಪ್ರತಿನಿಧಿಗಳು ಗುರುತಿಸ್ತಾರೆ. ಅವರ ಉದ್ದೇಶ ಇಷ್ಟೇ, ಕಟ್ಟ ಕಡೆಯ ವ್ಯಕ್ತಿಗೂ ಈ ಸಂಸ್ಥೆಯ ಮುಖಾಂತರ ನೆರವಾಗಬೇಕು, ಆರ್ಥಿಕ ಸಹಾಯ ಆಗಬೇಕು. ಅದರೊಂದಿಗೆ ಕೇವಲ ಆರ್ಥಿಕ ವ್ಯವಹಾರ ಮಾತ್ರ ಅಲ್ಲ, ಸಾಮಾಜಿಕ ಕಳಕಳಿಯ ಚಿಂತನೆ ಕೇಂದ್ರ ಸಹಕಾರಿ ಬ್ಯಾಂಕಿನವರು ನಿರಂತರವಾಗಿ ಮಾಡ್ತಿದ್ದಾರೆ. ಎಲ್ಲ ಬಗೆಯ ಜನರಿಗೆ ಸಾಮಾಜಿಕ ಕಳಕಳಿಯ ಮುಖಾಂತರ ನಿರಂತರವಾಗಿ ಸಹಾಯ ನೀಡುವ ಬ್ಯಾಂಕ್ ಅದು ನಮ್ಮ ಬ್ಯಾಂಕ್.
ಅಂತಹ ಬ್ಯಾಂಕ್ ಇವತ್ತು ಈ ಭಾಗದಲ್ಲಿ ಒಂದು ಬ್ರಾಂಚ್ ಶಾಖೆ ಉದ್ಘಾಟನೆಗೊಂಡದ್ದು ಎಲ್ಲ ಸಮಸ್ತ ಸಹಕಾರಿಗಳಿಗೆ ವಿಶೇಷವಾಗಿ ತುಂಬ ಸಂತೋಷ. ತುಳಸಿ ನವೋದಯ ಸ್ವಸಹಾಯ ಸಂಘ ಕುಪ್ಪಾರ ಒಂದು ಗುಂಪುಗಳು ಇದೀಗ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಸಿಂಚನ ನವೋದಯ ಸ್ವಸಹಾಯ ಸಂಘ ಶಂಕನಾಯಕ ರೂಪಾಯಿಗಳು ಸಾಲ ಪಡ್ಕೊಂಡಂತ ಎಲ್ಲ ತಾವೆಲ್ಲರೂ ಕೂಡ ಚೈತನ್ಯ ವಿಮೆಯನ್ನ ಮಾಡಿಸಬೇಕಾಗಿ ವಿನಂತಿ. ಇವರಿಗೆ ನಿಮ್ಮ ಸಹಕಾರ ಮುಂದೆಯೂ ಇದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಶಂಕನಾರಾಯಣದ ಕೇಂದ್ರ ಭಾಗದಲ್ಲಿ ನಮಗೆ ತಾಲೂಕಿನ ಕೊಂಡಹಳ್ಳಿಯ ಶಂಕನಾರಾಯಣದವರು ವರ್ಷಗಳಿಂದ ವಸೂಲಾತಿ ವಿಭಾಗದಲ್ಲಿ ಗುರುತಿಸಿಕೊಂಡು ವಸೂಲಾತಿಯಲ್ಲಿ ಒಂದು ಸಾಧನೆಯನ್ನು ಎನ್ನುವಂತೆ ಕಾರ್ಯವನ್ನು ನಿರ್ವಹಿಸಿದಂಥವ್ರು ವಲಯ ಮೇಲ್ವಿಚಾರಕ ಸ್ವಸಹಾಯ ಸಂಘಗಳ ಮೇಲ್ವಿಚಾರಕರಿರ್ತಾರೆ. ಸಹಕಾರಿ ಕ್ಷೇತ್ರ ಅಂದರೆ ಜನರ ಕ್ಷೇತ್ರ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ನಾವು ಕೊಡುವ ಸೇವೆಯಿಂದಾಗಿ ಇವತ್ತು ಈ ರೀತಿಯಾದಂಥ ಜನರು ನಮ್ಮ ಬಳಿಗೆ ಬರ್ತಾರೆ. ಕೆಲವರು ಹೇಳ್ತಾರೆ ವಾಣಿಜ್ಯ ಬ್ಯಾಂಕ್ ಪ್ರಾರಂಭ ಆಯಿತು, 60 ವರ್ಷ ಆಯಿತು, 2 ಬ್ಯಾಂಕ್ ಬಂತು, 4 ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿತು, 2 ಬ್ಯಾಂಕ್ ಎಲ್ಲೋ ಇತ್ತು ಗೊತ್ತಿಲ್ಲ, ಯಾರ ಜೊತೆ ಮರ್ಜಿ ಆಯ್ತು ಹೇಳಿ ಗೊತ್ತಿಲ್ಲ, ಇನ್ನು 4 ಬ್ಯಾಂಕ್ಗಳಿದೆ, ಯಾವಾಗ ಮರ್ಜಿ ಯಾರ ಜೊತೆ ಆಗ್ತಾರೆ ಹೇಳಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ 106, 108 ವರ್ಷಗಳ ಇತಿಹಾಸ ಇರುವಂಥ ಸಹಕಾರಿ ಕ್ಷೇತ್ರ ಎಲ್ಲಿಯೂ ಮರ್ಜಿ ಆಗೋದಿಲ್ಲ, ಎಲ್ಲೂ ಮರೆ ಆಗೋದಿಲ್ಲ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂಥದ್ದು ಸಹಕಾರಿ ಕ್ಷೇತ್ರ. ಬ್ರಿಟಿಷರ ಕಾಲದಲ್ಲಿ ಯಾವ ವಾಣಿಜ್ಯ ಬ್ಯಾಂಕ್ಗಳು ಇಲ್ಲಿ ಹುಟ್ಟಿರಲಿಲ್ಲ. ಆ ಕಾಲದಲ್ಲಿ 110, 108 ವರ್ಷಗಳ ಹಿಂದೆ ಸಹಕಾರಿ ಕ್ಷೇತ್ರವನ್ನು ಪ್ರಾರಂಭ ಮಾಡಿದವರು ಬ್ರಿಟಿಷರು. ಗ್ರಾಮಾಂತರ ಮಟ್ಟದಲ್ಲಿರುವಂಥ ರೈತರಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಸಾಮಾನ್ಯ ಜನರಿಗಿರ್ಬೋದು, ಅವರ ಬದುಕಿಗೆ ಒಂದು ಅರ್ಥ ಕೊಡುವಂಥ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ ಅನ್ನುವಂಥದ್ದನ್ನು ಬ್ರಿಟಿಷರು ಕಂಡುಕೊಂಡಿದ್ದಾರೆ, ನಾವಲ್ಲ. ಹಾಗಾಗಿ ಸಹಕಾರಿ ಕ್ಷೇತ್ರ ಎಲ್ಲಿಯೂ ಮರ್ಜಿ ಆಗೋದಿಲ್ಲ, ಯಾರ ಜೊತೆ ಹೋಗೋದಿಲ್ಲ. ನಿಮ್ಮಿಂದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಿಮ್ಮಿಂದ ನಡೆಸುವಂಥ ಒಂದು ವ್ಯವಸ್ಥೆ ಇದ್ದರೆ ಯಾವ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅದು ಸಹಕಾರಿ ಕ್ಷೇತ್ರ ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವು ಹೇಳ್ತಾ ಇದ್ದೇವೆ, ಜನರ ಸೇವೆಗೆ ಯಾರು ಬೇಕು? 0% 3 ಲಕ್ಷದವರೆಗೆ ಸಾಲ ಕೊಡಬೇಕಾದ್ರೆ ಸಹಕಾರಿ ಸಂಘ ಬೇಕು. 4% 10 ಲಕ್ಷದವರೆಗೆ ಮಧ್ಯಮಾವಧಿ ಸಾಲ ಕೊಡಬೇಕಾದ್ರೆ ಯಾರು ಬೇಕು? ಸಹಕಾರಿ ಬ್ಯಾಂಕ್ ಬೇಕು. ಇನ್ನು ರೇಷನ್ ಕಾರ್ಡ್ನಲ್ಲಿ ಒಂದೇ ಹೆಸರಿನಲ್ಲಿ ಒಬ್ಬರಿಗೆ ಮಾತ್ರ ಅಂತ ಇತ್ತು. ನಮ್ಮ ಹೊಸ ಸಚಿವರು ಸೋಮಶೇಖರ್ ಅವರಲ್ಲಿ ಭಿನ್ನವಿಸಿದಾಗ ಅದನ್ನು ತೆಗೆದುಹಾಕಿದರು. ಒಂದು ರೇಷನ್ ಕಾರ್ಡ್ನಲ್ಲಿ 2 ಜನ ಇರ್ಬೋದು, 3 ಜನ ಇರ್ಬೋದು, ಅವನು ಬೆಳೆ ಸಾಲ ಪಡೀಬೋದು, ಮಧ್ಯಮಾವಧಿ ಸಾಲ ಪಡೀಬೋದು, ಇನ್ಕಮ್ ಟ್ಯಾಕ್ಸ್ ಕಟ್ಟುವವನಿಗೂ ಸಾಲ ಸಿಗ್ತದೆ, ಬಡ್ಡಿ ರಿಯಾಯಿತಿ ಸಿಗ್ತದೆ. ಸರ್ಕಾರದ ಸಾಲ ಮನ್ನಾದ ಯೋಜನೆಯನ್ನು ಕೊಡುವವರು ಯಾರು? ಯಾವ ವಾಣಿಜ್ಯ ಬ್ಯಾಂಕ್ನವ್ರು ಕೊಡೋದಿಲ್ಲ, ನಮ್ಮ ಸಹಕಾರಿ ಬ್ಯಾಂಕ್ಗಳು ಕೊಡ್ತಾನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಯಾವುದೇ ವಾಣಿಜ್ಯ ಬ್ಯಾಂಕ್ ಇರ್ಬೋದು, ನಾನು ವಾಣಿಜ್ಯ ಬ್ಯಾಂಕ್ನವ್ನು ದೂರ್ತಾ ಇಲ್ಲ. ಯಾಕೆ ಹೇಳಿದರೆ ನನಗೆ ಅಲ್ಲಿ ಸಾಲ ಕೊಟ್ಟಿದ್ದಾರೆ. ನನ್ನ ಯೋಜನೆ ಇದೆ, ನನಗೆ 2022ನೇ ಇಸ್ವಿ ಬರುವಾಗ 60,000 ಗುಂಪುಗಳನ್ನು ಮಾಡುವಂಥ ಚಿಂತನೆ ನನ್ನಲ್ಲಿದೆ. ಇದಕ್ಕೆ ಪೂರಕವಾಗಿ ನಬಾರ್ಡ್ನವರು ಬೇಕಾದಂಥ ಸಾಲ ಸೌಲಭ್ಯವನ್ನು ಕೊಡಲಿಕ್ಕೆ ನಿಮಗೆ ಮುಂದೆ ಬಂದಿದ್ದಾರೆ. ಕಮ್ಮಿ ಬಡ್ಡಿಯಲ್ಲಿ, ನಾನು ಎಷ್ಟಂತ ಹೇಳೋದಿಲ್ಲ, ಅದನ್ನು ನಿಮ್ಮ ಕಾರ್ಯವ್ಯಾಪ್ತಿಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳ ಮುಖಾಂತರ ಕೊಡ್ತೀನಿ, ನೇರವಾಗಿ ಕೊಡೋದಿಲ್ಲ. ಯಾಕೆ ಹೇಳಿದರೆ ನೀವು ನಮ್ಮ ಅವಿಭಾಜ್ಯ ಅಂಗ, ಒಂದು ಪ್ರಾಥಮಿಕ ಸಂಘಗಳು, ನಿಮ್ಮ ಮುಖಾಂತರ ಕೊಡ್ತೇನೆ. ಜನರ ಸೇವೆ ಮಾಡೋದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ನಿನ್ನೆ ಒಂದು ಗುರಿಯನ್ನು ಕೊಟ್ಟಿದ್ದೇನೆ ನಾನು. ಆ ಗುರಿ ಕೊಟ್ಟಾಗ ನಾನು ಹೇಳಿದೆ, ನಿನ್ನೆಯಿಂದ ಇವತ್ತಿನಿಂದ ಪ್ರಾರಂಭಗೊಂಡು ಡಿಸೆಂಬರ್ ಅಂತ್ಯದವರೆಗೆ ಯಾವ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಯವರು ಅತಿ ಹೆಚ್ಚು ಗುಂಪನ್ನು ಮಾಡ್ತಾರೋ ಅವರಿಗೆ 30 ಲಕ್ಷದ ಬಹುಮಾನವನ್ನು ಕೊಡ್ತೇನೆ. 30 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ. ಸೆಕೆಂಡ್ ಪ್ರೈಸ್ 20 ಲಕ್ಷ, 3ನೇ ಪ್ರೈಸ್ 10 ಲಕ್ಷ ಕೊಡ್ತೇವೆ.
ಯಾಕಂತ ಹೇಳಿದರೆ ನಾವು ಜನರ ಬಳಿಗೆ ಹೋಗಬೇಕು. ಗ್ರಾಮಾಂತರ ಮಟ್ಟದಲ್ಲಿರುವಂಥ ಈ ಜನರು, ಮುಗ್ಧ ಜನರು ಶೋಷಣೆಗೆ ಒಳಗಾಗಬಾರ್ದು, ಚಕ್ರ ಬಡ್ಡಿಯಲ್ಲಿ ಸಿಗಬಾರ್ದು. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇನೆ. ಇದು ಮಾತ್ರ ಅಲ್ಲ, ನಮ್ಮಲ್ಲಿ ಕೆಲಸ ಮಾಡುವಂಥ ಏನು ಈ ಪ್ರೇರಕರಿದ್ದಾರೆ, ಅವರಿಗೂ ಹುಮ್ಮನಸ್ಸಿಗಾಗಿ ಅತಿ ಹೆಚ್ಚು ಗುಂಪು ಮಾಡಿದವರಿಗೆ 3 ಲಕ್ಷ ರೂಪಾಯಿಯನ್ನು ಒಂದು ಬಂಗಾರದ ನಾಣ್ಯವನ್ನು ಕೊಡ್ತಾ ಇದ್ದೇವೆ ಡಿಸೆಂಬರ್ ಅಂತ್ಯದಕ್ಕೆ. 2ನೇ ಪ್ರೈಸ್ 2 ಲಕ್ಷ, 3ನೇ ಪ್ರೈಸ್ 1 ಲಕ್ಷ ಕೊಡ್ತೇವೆ. ಇವತ್ತು ಮಾತಾಡುವಾಗ ಶಂಕರನಾಡದವ್ರು ಹೇಳಿದರು, ಕೆಲವು ಸೊಸೈಟಿಯಲ್ಲಿ 8 ಗ್ರಾಮ 10 ಗ್ರಾಮ ಇದೆ, ನಮಗೆ 2 ಗ್ರಾಮ ಇರುವುದು, ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಹೇಳಿ. ಯಾಕೆ ಹೇಳಿದರೆ 10 ಗ್ರಾಮ 15 ಗ್ರಾಮ ಇದ್ದವರಿಗೂ 2 ಗ್ರಾಮ ಇದ್ದವರಿಗೂ ಒಂದೇ ರೀತಿಯಾದ ಒಂದು ಮಾನದಂಡ ಉಪಯೋಗಿಸೋದು ಸರಿಯಲ್ಲ. ಹಾಗಾಗಿ ಆ 30 ಲಕ್ಷವನ್ನು ನಾನು 20 ಮೊದಲನೇ ಪ್ರೈಸ್, 3 ಗ್ರಾಮಕ್ಕಿಂತ ಕಮ್ಮಿ ಇದ್ದವರಿಗೆ 20 ಲಕ್ಷ, 3 ಗ್ರಾಮಕ್ಕೆ ಹೆಚ್ಚಿದ್ದವರಿಗೆ ಇನ್ನೊಂದು ಮಾನದಂಡ 20 ಲಕ್ಷ, 10 ಲಕ್ಷ, 5 ಲಕ್ಷ, ಹೀಗೆ ಎಲ್ರಿಗೂ ಈ ಆಸಕ್ತಿ ಹುಟ್ಟಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆಸಕ್ತಿ